ಮಂಗಳದೇವಿ ವಾರ್ಡ್ನಲ್ಲಿ ಫೆಬ್ರವರಿ 9ರಂದು ನಡೆದಂತಹ ಉದ್ಘಾಟನೆಯ ವಿಚಾರದ ಕಾವು ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಇಂದು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಉದ್ಘಾಟನೆಯಲ್ಲಿ ಸಚಿವರು ಹಾಗೂ ಶಾಸಕರು ವೇದಿಕೆ ಹಂಚಿಕೊಂಡಿದ್ರು. ಹಳೆಯದು ಮರೆತರು ಅಂದುಕೊಂಡಿರುವಾಗಲೇ ಇದೇ ವೇದಿಕೆಯಲ್ಲಿ ಸಣ್ಣದೊಂದು ವಿವಾದದ ಕಿಡಿ ಹೊತ್ತಿಕೊಂಡಿತ್ತು. ಅದು ಜಿಲ್ಲಾ ಪಂಚಾಯತ್ನಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ತೀವ್ರಗೊಂಡಿದ್ದು ಶಾಸಕರು ಹಾಗೂ ಸಚಿವರ ಮಾತಿನ ಚಕಮಕಿಗೆ ಕಾರಣವಾಗಿತ್ತು. ಕೆಡಿಪಿ ಸಭೆಯಲ್ಲಿ ಉದ್ಘಾಟನೆ ವಿಚಾರದ ಚರ್ಚೆ. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವ ಗುಂಡೂರಾವ್. ಶಾಸಕ ಮತ್ತು ಸಚಿವರ ವಾಕ್ ಸಮರಕ್ಕೆ ಸಾಕ್ಷಿಯಾದ ಕೆಡಿಪಿ ಸಭೆ. ಇದು ಇಂದು ಮಂಗಳೂರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ನಡುವೆ ನಡೆದ ಮಾತಿನ ಚಕಮಕಿಯ ಸಣ್ಣದೊಂದು ದೃಶ್ಯ. ಈ ಮಾತಿನ ಚಕಮಕಿಗೆ ನಾಂದಿ ಹಾಡಿರುವುದು ಮಂಗಳದೇವಿ ವಾರ್ಡ್ನಲ್ಲಿ ಫೆಬ್ರವರಿ 9ರಂದು ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮ. ಸಚಿವರಿಗೆ ಮಾಹಿತಿ ನೀಡದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಹಲವು ಉದ್ಘಾಟನೆಗಳನ್ನ ಮಾಡಲಾಗಿತ್ತು ಅನ್ನೋದು ಸಚಿವರ ಆರೋಪ. ಹೀಗಾಗಿ ಶನಿವಾರ ಮತ್ತೆ ಮಂಗಳದೇವಿಯಲ್ಲಿ ಸರ್ಕಾರದ ವತಿಯಿಂದ ಉದ್ಘಾಟನೆ ಕೂಡ ಮಾಡಲಾಗಿತ್ತು. ಆದರೆ ಇದೇ ವಿಚಾರವಾಗಿ ಇಂದು ಮತ್ತೆ ಶಾಸಕ ಮತ್ತು ಸಚಿವರ ನಡುವೆ ತಿಕ್ಕಾಟ ಆರಂಭವಾಗಿದೆ. ಯಯ್ಯಾಡಿಯಲ್ಲಿ ನಡೆದ ಜಿಲ್ಲಾ ಗ್ರಂಥಾಲಯ ಉದ್ಘಾಟನೆಯಲ್ಲಿ ಇದರ ಕಿಡಿ ಹೊತ್ತಿಕೊಂಡಿದೆ. ಭಾಷಣದ ನಡುವೆ ಸರ್ಕಾರಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಟಾಂಗ್ ನೀಡಿದ್ದು ಕೇವಲ ಉದ್ಘಾಟನೆ ಮಾಡದೆ ಶಿಲಾನ್ಯಾಸ ಕೂಡ ಮಾಡಿ ಅಂದಿದ್ದಾರೆ. ಇದು ಸಚಿವ ದಿನೇಶ್ ಗುಂಡೂರಾವ್ ಆದಿಯಾಗಿ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಇನ್ನು ನಿಮಗೆ ಕೂಡ ಈ ರೀತಿಯ ಕಾರ್ಯಕ್ರಮಗಳಿಗೆ ಶಿಲಾನ್ಯಾಸ ಮಾಡುವಂತ ರೀತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ನಿಮ್ಮ ಸರ್ಕಾರದ ವ್ಯವಸ್ಥೆಗಿಂತ ನಮ್ಮ ಸರ್ಕಾರದ ವ್ಯವಸ್ಥೆಯಿಂದ ಈಗ ಮಾಡುವಂಥದ್ದು ಯೋಗಗಳು ಬರಲಿ, ಶಿಲಾನ್ಯಾಸ ಮಾಡುವಂಥ ಯೋಗ ಬರಲಿ, ಖಾಲಿ ಉದ್ಘಾಟನೆ ಮಾಡುವಂಥ ಯೋಗಗಳೆಲ್ಲ ಇದಕ್ಕೂ ಮೊದಲು ಸರ್ಕಾರದ ಹಣದಲ್ಲಿ ನಡೆಯುವ ಕಾಮಗಾರಿಗಳ ಉದ್ಘಾಟನೆ ಯಾರ ವೈಯಕ್ತಿಕವೂ ಅಲ್ಲ, ಹಾಗೆ ಆಗಲೂಬಾರದು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದರು. ಇದು ಶಾಸಕ ವೇದವ್ಯಾಸ್ ಕಾಮತ್ ಅವರ ಅಸಮಾಧಾನಕ್ಕೆ ಕಾರಣವಾಗಿ ಈ ತಿರುಗೇಟು ನೀಡಿದ್ದರು. ಒಂದೇ ವೇದಿಕೆಯಲ್ಲಿದ್ದರೂ ಶಾಸಕರ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಹಾಗಂತ ಈ ವಿಚಾರ ಇಲ್ಲಿಗೆ ನಿಲ್ಲದೆ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲೂ ಕೂಡ ಮುಂದುವರೆದಿದೆ. ಮಂಗಳದೇವಿಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಬಳಿ ಸಚಿವರು ಮಾಹಿತಿ ಕೇಳಿದ್ದಾರೆ. ಆದ್ರೆ ನಮಗೇನು ಗೊತ್ತಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದು ಸಚಿವ ದಿನೇಶ್ ಗುಂಡೂರಾವ್ ಅವರು ಶಾಸಕ ವೇದವ್ಯಾಸ್ ಕಾಮತ್ ಅವರಿಗೆ ಮಾತಿನಲ್ಲೇ ಟಾಂಗ್ ನೀಡಿದ್ದಾರೆ. ಇದು ಇಬ್ಬರ ನಡುವೆ ಮಾತಿನ ಸಮರಕ್ಕೆ ಕಾರಣವಾಗಿದ್ದು ಇಬ್ಬರು ಕೆಲ ಕಾಲ ವಾಕ್ ಸಮರ ನಡೆಸಿದ್ದಾರೆ. ರೀತಿಯಲ್ಲಿ ಯಾರು ಗೊತ್ತಿಲ್ಲದೆ ಆರ್ಗನೈಸ್ ಆಗಿ ನಿಮಗೆ ಮಾತ್ರ ಇನ್ವಿಟೇಷನ್ ಬಂದಿದೆ ಹೊರತು ನನಗಂತೂ ಇನ್ವಿಟೇಷನ್ ಇಲ್ಲ. ಸೊ ಅಷ್ಟಕ್ಕೆ ಬಿಡೋಣ. ಸೊ ಇಲ್ಲಿಗೆ ಇದರಿಂದ ಯಾವ ಅವಶ್ಯಕತೆ ಪ್ರೋಗ್ರಾಮ್ ಯಾರು ಮಾಡಿಸಿದ್ದು, ಯಾರು ಮಾಡಿಸಿದ್ದು, ಅವರು ಮಾಡಿಲ್ಲ, ಅವರು ಮಾಡಿಲ್ಲ, ಎಲ್ಲ ಮಾಡಿಸ್ಬಿಟ್ಟು ನಮ್ಗೇನು ಗೊತ್ತಿಲ್ಲ. ಒಂದೇ ಒಂದು ಅಧಿಕಾರಿಗಳು ಹೇಳಿ ನನಗೆ ಫೋನ್ ಮಾಡಿ ಉದ್ಘಾಟನೆ ಮಾಡಿ ಅಂತ ಹೇಳಿ ಮೊಬೈಲ್ ಎಲ್ಲ ನೀವೇ ಮಾಡಿಸ್ಕೊಡೋದು. ಒಂದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಕೆಡಿಪಿ ಸಭೆಯಲ್ಲಿ ಸಚಿವರು ನಿರೂಪಿಸಿದ್ದು, ಅಧಿಕಾರಿಗಳಿಗೂ ಮಾಹಿತಿ ನೀಡದೆ ಕಾರ್ಯಕ್ರಮ ನಡೆದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮರು ಉದ್ಘಾಟನೆಯೊಂದಿಗೆ ಎಲ್ಲವೂ ಸುಖಾಂತ್ಯ ಆಯ್ತು ಅಂತ ಅಂದುಕೊಂಡಿರುವಾಗಲೇ ಮತ್ತೆ ಅದೇ ವಿಚಾರದಲ್ಲಿ ಇಬ್ಬರ ವಾಕ್ ಸಮರ ನಡೆದಿದೆ. ಇದು ಆರಂಭ ಮಾತ್ರವಾಗಿದ್ದು ಈ ವಿಚಾರ ಇನ್ನೆಲ್ಲಿಯವರೆಗೆ ಹೋಗಲಿದೆ ಅನ್ನೋದನ್ನ ಮಾತ್ರ ಕಾಲವೇ ತೀರ್ಮಾನಿಸಬೇಕಾಗಿದೆ.
ರವೀಶ್ ಮಾಡಿಲ ನಮ್ಮ ಕುಡ್ಲ 24/7 ಮಂಗಳೂರು.